ಶಾಲೆಯ ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ಹಾಗೂ ಊರಿನ ಎಲ್ಲ ಪ್ರಜೆಗಳನ್ನ, ಅತಿಥಿಗಳನ್ನ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಇವತ್ತು ಕೆಸರುಗದ್ದೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಊರಿನವರು, ವಿದೇಶಿ ವಿದ್ಯಾರ್ಥಿಗಳು, NSS ಶಿಬಿರಾರ್ಥಿಗಳು ಎಲ್ಲರೂ ಈ ಆಟೋಟ ಚಟುವಟಿಕೆಗಳಲ್ಲಿ ಸ್ಪರ್ಧಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಇದರಿಂದ ಗ್ರಾಮೀಣ ಒಂದು ಪ್ರತಿಭೆ ಬೆಳಕಿಗೆ ಬರಬೇಕು. ಕೃಷಿ ಸಂಸ್ಕೃತಿಯನ್ನು ಉಳಿಸುವಲ್ಲಿ ತಾವೆಲ್ಲರೂ ಇದಕ್ಕೆ ಪ್ರೇರೇಪಣೆಯನ್ನ ನೀಡುವಂತವರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ಅವರನ್ನ ನೆನವರಿಸಿಕೊಂಡಿದ್ದೆವು. ಅಂತ ಒಂದು ಕುಲಪತಿಗಳು ಈ ಒಂದು ವಿಷಯದಲ್ಲಿ ಬಂದ ಕೂಡಲೇ ನಾವು ಅವರನ್ನು ಭೇಟಿಯಾದಾಗ, ಸರ್ ಈ ಸಲ ಏನಾದರೂ ಬದಲಾವಣೆ ಮಾಡಬೇಕು, ಸಮಾಜದಲ್ಲಿ ಮತ್ತೆ ಗ್ರಾಮಸ್ಥರನ್ನು ಸೇರಿಸಿ ಏನಾದರೂ ಕೆಲಸ ಮಾಡಬೇಕು, ಆಗ ಮಾತ್ರ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೆಸರು ಬರ್ತದೆ ಎಂಬುದಾಗಿ ಅವರು ಕೂಡಲೇ ನೀವು ಏನು ಕಾರ್ಯಕ್ರಮ ಮಾಡ್ತೀರಿ ಅಥವಾ ಯಾವುದೇ ಒಂದು ನಿಮ್ಮ ಚಿಂತನೆ ಉಂಟು ಅದಕ್ಕೆ ನಾನು ಸದಾ ಸ್ಪಂದಿಸ್ತೇನೆ ಅಂತ ಹೇಳಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದ ಅಂತ ವ್ಯಕ್ತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಬಹುಶಃ ಅವರು ಕೂಡ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಪರಿಣತರು. ನಾವು ಹೇಳಿದ ಕೂಡಲೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನಿಂದ ಸಂಪೂರ್ಣ ಸಹಕಾರ ಕೊಡ್ತೇನೆ ಎಂಬುದಾಗಿ ನಮಗೆ ಬೆನ್ನು ತಟ್ಟಿದಂಥ ವ್ಯಕ್ತಿ. ಬಹುಶಃ ನಾವು 5-6 ವರ್ಷಗಳಿಂದ ಇಲ್ಲಿ ಕೇವಲ 3 ಜಿಲ್ಲೆಗಳ NSS ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ನಾಟ್ಯ ಕಾರ್ಯಕ್ರಮ ಮತ್ತು ಆಟೋಟ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ಬಹುಶಃ ಸಮಾಜದಲ್ಲಿ ಸ್ವಂತ ಬಲದಲ್ಲಿ ಏನನ್ನೂ ಮಾಡಲಿಕ್ಕೂ ಸಾಧ್ಯತೆ ಉಂಟು ಎಂಬುದಾಗಿ ಅನೇಕ ನಿದರ್ಶನಗಳನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಮೊನ್ನೆ ತಾನೇ VC ಅವರು ಕೂಡ ಹೇಳಿದರು, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಯಾವುದೇ ಕೆಟ್ಟ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ. ಬಹುಶಃ ಅದು ಸತ್ಯ. ಯಾಕಂದ್ರೆ ನಾವು ಕೂಡ ಒಂದು NSS ವಿದ್ಯಾರ್ಥಿಗಳಾಗಿದ್ದು ಗ್ರಾಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡಾಗ ನಮಗೆ ಅಹಿತಕರ ಘಟನೆ ಅಥವಾ ಬೇರೆ ಬೇರೆ ದುಶ್ಚಟಗಳು ನಮಗೆ ಹತ್ತಿರ ಬರುವುದಿಲ್ಲ. ನಮಗೆ ನಮ್ಮ ಉದ್ದೇಶ ಇಷ್ಟೇ, ಗ್ರಾಮದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಆಗಬೇಕೆಂಬ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅಲ್ಲಿಂದ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಬಹುಶಃ ಈ ಸಲ ನಾವು ಸಂಘ ಸಂಸ್ಥೆಗಳನ್ನು ಸೇರಿ, ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ಕೂಡ ಪ್ರಾರಂಭವಾಗಿ 30-32 ವರ್ಷ ಆಯಿತು. ನಾವು ವಿದ್ಯಾರ್ಥಿಗಳು PUC ವಿದ್ಯಾರ್ಥಿಗಳಾಗಿದ್ದಾಗ ಈ ಒಂದು ಸಂಘವನ್ನು ಸ್ಥಾಪಿಸಿ ಅನೇಕ ಜನಪರ ಸಮಾಜಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ರಾಜ್ಯ ಪ್ರಶಸ್ತಿ ಕೂಡ ಗಳಿಸಿದಂತಹ ನಮ್ಮ ಒಂದು ಸಂಸ್ಥೆ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿರುವ ಯುವಕರು ಕೂಡ ಒಳ್ಳೊಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಬಹುಶಃ ನಮ್ಮ ಮಾಜಿ ಅಧ್ಯಕ್ಷರುಗಳು ಕೂಡ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಬಹುಶಃ ಅಬ್ದುಲ್ ನಾಸೀರ್, ರೈಮಾನ್ ಇಲ್ಲ ನಮ್ಮ ಅಧ್ಯಕ್ಷರುಗಳು. ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಈಗಿನ ಅಧ್ಯಕ್ಷರು ಕೂಡ ಇದಕ್ಕೆ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದು ಮಾಡಲೇಬೇಕು. 3 ವರ್ಷದ ಹಿಂದಿನ ನಮ್ಮ ಕನಸು ಈ ಸಲ ಬಹುಶಃ ನನಸಾಗಿದೆ. ಆ ಒಂದು ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಈ ಸಲ ನಾವು ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನು VC ಅವರಲ್ಲಿ ವಿನಂತಿಸುವುದಿಷ್ಟೇ, ಈ ಸಲ NSS ಆಗಿ 50ನೇ ವರ್ಷ ಆಯಿತು. ವಿದ್ಯಾರ್ಥಿಗಳ ನಡೆ ಕೃಷಿಕರ ಕಡೆ ಎಂಬ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಕಾಲೇಜಿನವರು, ಒಂದೊಂದು NSS ಘಟಕ ಪ್ರತಿಯೊಂದು ರೈತರ ಮನೆ ಬಾಗಿಲು ಹೋಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಆ ವಿಶಿಷ್ಟವಾದಂತಹ ಅನುಭವ ರೈತರಿಂದ ಸಿಗಲಿ ಅಂತ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ವಧರ್ಮ ಸಮನ್ವಯತೆಗಾಗಿ ಮಾಡಿದ್ದೇವೆ. ಮತ್ತೊಂದು, ಈ ಹಿಂದಿನ ಕೃಷಿ ಸಂಸ್ಕೃತಿ ಮತ್ತೆ ಸಂಸ್ಕೃತಿ ನಶಿಸಿ ಹೋಗಬಾರ್ದು ಎಂಬುದಾಗಿ ಮತ್ತೆ ಮಕ್ಕಳಿಗೆ, ಯುವಕರಿಗೆ, ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಕಲ್ಪನೆಯನ್ನ ಮಾಡುವುದರ ಮೂಲಕ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನಾಳೆ 3:30 ಗಂಟೆಗೆ ಮಂಗಳೂರು ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ
3 ಜಿಲ್ಲೆಗಳ ವಿದ್ಯಾರ್ಥಿಗಳು ಅವರವರ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಅದರೊಟ್ಟಿಗೆ ನಮ್ಮ ಊರಿನ ಗ್ರಾಮಸ್ಥರು ಕೂಡ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಈ ಸಲ ವಿದೇಶಿ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಇದು ಅಂದ್ರೆ ಅವರಿಗೆ ಕೂಡ ಈ ಒಂದು ಗ್ರಾಮೀಣ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಕೂಡ ನಾವು ನೋಡ್ಲಿಕ್ಕೆ ನಮಗೆ ನಮ್ಮ ಊರಿನವರಿಗೆ ಒಂದು ಭಾಗ್ಯ. ಅವರು ಕೂಡ ಈ ಒಂದು ನಮ್ಮೊಟ್ಟಿಗೆ ಬೆರೆತು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಭೆಯ ಸಂಪ್ರದಾಯದ ಪ್ರಕಾರ ಸಾಂಪ್ರದಾಯಿಕ ಶೈಲಿಯಲ್ಲಿ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮವನ್ನು ಕಳಸಿಗೆ ಭತ್ತ ತುಂಬುವುದರ ಮೂಲಕ ಎಲ್ಲ ಗಣ್ಯರು ಉದ್ಘಾಟಿಸ್ತಾ ಇದ್ದಾರೆ. ಭತ್ತ ತುಂಬುವುದು ಸಂಕೇತ ಪ್ರಗತಿಯ ಮತ್ತು ಒಂದು ನಮ್ಮ ಈ ಬದುಕು ಕೂಡ ಕಳಸಿಗೆ ಭತ್ತ ತುಂಬಿದ ಹಾಗೆ ನಮ್ಮ ಬದುಕು ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ತುಂಬಿಕೊಳ್ಳಲಿ, ಆ ಮೂಲಕ ನಮ್ಮಲ್ಲಿರುವಂತಹ ಸೂಕ್ತವಾದಂತಹ ಪ್ರತಿಭೆ ಅನಾವರಣಗೊಳ್ಳಲಿ ಎನ್ನುವ ಒಂದು ಆಶಯದೊಂದಿಗೆ ಸಂಪದ್ಭರಿತವಾಗಿ ನಾವೆಲ್ಲರೂ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳೋಣ. ಸನಾತನ ಸಂಪ್ರದಾಯವನ್ನು ರಾಜನೀತಿಜ್ಞರ ತತ್ವಜ್ಞಾನವನ್ನು ಬಳಸಿಕೊಂಡಿರುವಂತಹ ಈ ಭವ್ಯ ಭಾರತದಲ್ಲಿ ನಾವು ಒಂದಿಷ್ಟು ಜನ ಬರುವರಾಗಿ ಈ ದೇಶದ ಕೀರ್ತಿಯನ್ನು ಬೆಳಗೋಣ ಎನ್ನುವ ಒಂದು ಉದ್ದೇಶದೊಂದಿಗೆ ಕಳಸಿಗೆ ಭತ್ತ ತುಂಬುವ ಎರಡು ಜನ NHS ವಿದ್ಯಾರ್ಥಿಗಳು ದಯವಿಟ್ಟು ಗಂಡಸರು ಮತ್ತು ಹೆಣ್ಮಕ್ಕಳು. ಬಹುಶಃ ಇವತ್ತು ಕೊಣಾಜಿ ಗ್ರಾಮೋತ್ಸವಕ್ಕೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿ ಬರ್ತದೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಒಂದು ವಿದೇಶಿಗರಿಗೂ ಕೂಡ ಈ ಪುಣ್ಯವಾದ ಭಾರತದ ನೆಲದಲ್ಲಿ ಒಂದು ಭತ್ತವನ್ನು ಬಿತ್ತುವ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಒಂದು ರೀತಿಯಲ್ಲಿ ನಮ್ಮ ಕನಸು ನೆನಸಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಮಳೆ ಸದ್ಯಕ್ಕೆ ಬಿಟ್ಟಿದೆ, ಮಳೆ ಬರಬೇಕು, ಬರ್ತಾ ಇರಬೇಕು. ಬಿಸಿಲಿದೆ, ಅದೇನು ತೋರ್ತದೆ ಅಂತ ಹೇಳಿದ್ರೆ ಎಲ್ಲರೂ ಪ್ರಕಾಶಮಾನವಾಗಿ ಕಾಣಬೇಕು ಅಂತ ಹೇಳುವಂಥದ್ದು. ಮತ್ತೆ ಈ ನಗರ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಣಲು ಸಿಗುವಂಥ ಒಂದು ಪ್ರಕೃತಿಯ ಸೊಬಗು, ಒಂದು ಸುಂದರವಾದ ವಾತಾವರಣ. ಕೆಲವರಿಗೆ ಕಾಲಲ್ಲಿ ಚಪ್ಪಲ್ ಹಾಕದೆ ನಡಿಲಿಕ್ಕೆ ಆಗೋದಿಲ್ಲ, ಅವರು ಚಪ್ಪಲ್ ತೆಗೆದು ನಡೆದು ಆ ಅನುಭವವನ್ನು ಪಡಿಬೇಕು. ಭೂಮಿ ತಾಯಿಯ ಜೊತೆಯಲ್ಲಿ ಹೇಗಿರಬಹುದು ನಾವು ಅಂತ ಹೇಳುವಂಥದ್ದು. ಏನಾದರೂ ನಮ್ಮ ಬಟ್ಟೆ ಬರೆಗಳಿಗೆ ಧೂಳಾದರೆ ಮಣ್ಣಾದರೆ ಅದನ್ನು ಶ್ರೀಗಂಧ ಪ್ರಸಾದ ಅಂತ ಸ್ವೀಕರಿಸಬೇಕಾಗತ್ತೆ ನಾವು. ಇಲ್ಲಿರುವಂಥ ನೀರಿರಬಹುದು, ಗಾಳಿ ಇರಬಹುದು, ಭೂಮಿ ಅಥವಾ ಮಣ್ಣಿರಬಹುದು, ಬಹಳ ಪವಿತ್ರವಾದದ್ದು. ಯಾಕೆಂದರೆ ನಾನೊಬ್ಬ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು ರೈತರ ಕೆಲಸವನ್ನು ನಾನು ಮಾಡಿಕೊಂಡು ಬಂದು ನಮ್ಮದು ಅರ್ಚಕ ಸಮುದಾಯಕ್ಕೆ ಸೇರಿದ್ದು, ಆ ದೇವರ ಕೆಲಸವನ್ನು ಮಾಡ್ತಾ ಆಮೇಲೆ ಹಳ್ಳಿಯ ಜನರ ಜೊತೆಗೆ ನಾನು ಬೆರೆಯುತ್ತಾ ಸಣ್ಣ ಪ್ರಾಯದಲ್ಲಿ ನನಗೆ ಜಾತಿ ಮತ ಭೇದ ಇಲ್ಲದೆ 7ನೇ ತರಗತಿ ಆದ ನಂತರ ಹೈಸ್ಕೂಲಿಗೆ ಹೋಗುವ ಸಾರ್ವಜನಿಕ ಬದುಕನ್ನು ಅನುಭವಿಸಿದವ. ಇದರ ಒಂದು ಪ್ರತಿಫಲವಾಗಿ ಇವತ್ತು ನನ್ನನ್ನು ನಾನು ನನ್ನ ಅನಿಸಿಕೆಗಳನ್ನು ಈ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಮನೋಭಾವ ನನ್ನಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ ನಂತರ ನಾನು ಹೇಳ್ತಾ ಬರ್ತಾ ಇದ್ದೇನೆ ಏನಂತಾರೆ, ವಿ ಹ್ಯಾವ್ ಟು ಟೇಕ್ ಅವರ್ ಯೂನಿವರ್ಸಿಟಿ ಟು ದ ವಿಲೇಜ್ ಅಂತ. ಇದೊಬ್ಬರು ಪ್ರೊಫೆಸರ್ MI ಸವಲತ್ತಿ ಅಂತ ಮಾನ್ಯ ಕುಲಪತಿಗಳಾಗಿದ್ದರು ಮಂಗಳೂರು ವಿಶ್ವವಿದ್ಯಾನಿಲಯ, ಅವರ ಕನಸಾಗಿತ್ತು. ಅದನ್ನು ಪೂರ್ಣ ಪ್ರಮಾಣದ ನೆನಸಾಗಲಿಕ್ಕೆ ಬೇರೆ ಬೇರೆ ತೊಡಕುಗಳು ಬಂದವು. ಅಂಥ ಒಂದು ಕನಸನ್ನು ಈಡೇರಿಸುವಂಥ ಒಂದು ಪ್ರತಿಜ್ಞೆಯನ್ನು ನಾನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿರುವ ಹಳ್ಳಿಗಳು ಅರ್ಥ ಮಾಡಿಕೊಳ್ತವೆ ಇದೇನು ನಮ್ಮ ವಿಶ್ವವಿದ್ಯಾನಿಲಯ ಅಂತ. ಅದು ಆ ರೀತಿ ಪೂರ್ಣ ಪ್ರಮಾಣದಲ್ಲಿ ಬದ್ಧತೆಯಿಂದ ಅರ್ಥ ಮಾಡಿಕೊಂಡು ಸಹಕರಿಸಬೇಕಾದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಅವರ ಆಶೋತ್ತರಗಳಿಗೆ ಕ್ಲಪ್ತ ಕಾಲದಲ್ಲಿ ಸ್ಪಂದಿಸುವಂಥ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಪೂರ್ಣ ಪ್ರಮಾಣದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಇಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ನಾನು ಕುಲಸಚಿವ ಆಗಿರುವಾಗ ಒಂದು ಕೃಷಿ ಮೇಳ ನಡೆದಿತ್ತು. ನಿನ್ನೆ ಫೋನಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ಈ ಕೃಷಿ ಮೇಳ ನಡೆಯುವಾಗ ಹೇಗೆ ಹಳ್ಳಿಯ ಜನರು
ಸಾಗರೋಪಾದಿಯಲ್ಲಿ ಬಂದು ನಮ್ಮ ಸಭಾಂಗಣದಲ್ಲಿ ಸೇರಿ ಬಹಳ ಅದ್ಭುತವಾದಂಥ ಒಂದು ವಾತಾವರಣ ಸೃಷ್ಟಿಸಿದರು. ಆಗ ನನಗೆ ಕಂಡಿತು ಈ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೊಸ ಬಲ ಬಂದಿದೆ, ಶಕ್ತಿ ಬಂದಿದೆ. ಯಾವುದರಿಂದ ವಿದ್ಯಾರ್ಥಿಗಳ ಜೊತೆಗೆ ಹಳ್ಳಿಯ ಜನರು ಕೂಡ ಬರುವಂಥದ್ದು, ಅದು ಅದರ ಪಾವಿತ್ರ್ಯತೆಯನ್ನು ಇಮ್ಮಡಿಗೊಳಿಸ್ತದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ವಿಶೇಷತೆ ಏನು ಕಾಣ್ತದೆ ಅಂತ ಹೇಳಿದ್ರೆ, ಸರ್ವಧರ್ಮ ಸಮನ್ವತೆಯಾಗಿ ಭಾವೈಕ್ಯತೆಯನ್ನು ಬಿಂಬಿಸುವ ಮತ್ತು ನಶಿಸಿ ಹೋಗುತ್ತಿರುವ ಕೃಷಿ ಸಂಸ್ಕೃತಿಯನ್ನು ಯುವ ಜನಾಂಗದೆಡೆಗೆ ಒಯ್ಯುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದಾರೆ ಈ ಗ್ರಾಮೋತ್ಸವ. ಇಲ್ಲಿ ನಾವು ಸಂದೇಶ ಕೊಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಹೇಳುವಂಥದ್ದು ಏನು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಹೇಳುವಂಥದ್ದು. ಸೊ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಾಗ ನಾವು ಭಾರತ ದೇಶವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾನು ಪ್ರತಿ ಸಲ ಹೇಳ್ತಾ ಇದ್ದೇನೆ, ಭಾರತ ದೇಶ ಅಂತ ಹೇಳುವಂಥದ್ದು ಒಂದು ಕಂಬದ ಡೇರೆಯಲ್ಲ, 1000 ಕಂಬಗಳ ಚಪ್ಪರ ಅಂತ ಹೇಳುವಂಥದ್ದು. ಎಲ್ಲ ಸಮುದಾಯವರು, ಎಲ್ಲ ಜನಾಂಗದವರು ಸಂತೋಷದಿಂದ ಬದುಕಬೇಕಾದಂಥ ಈ ಭೂಮಿ ಭಾರತ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡು ಹೋದರೆ ನಮಗೆ ಸಾಮಾಜಿಕ ಸೌಹಾರ್ದತೆ ಇರುತ್ತೆ, ಭಾವೈಕ್ಯತೆ ಇರುತ್ತೆ, ಸರ್ವಧರ್ಮ ಸಮನ್ವಯತೆ ಇರುತ್ತೆ. ನಾವು ಒಂದೇ ಒಂದನ್ನು ಅನುಭವಿಸುವಂತಂದ್ರೆ ನಾವೆಲ್ಲರೂ ಭಾರತೀಯರು ಅಂತ ಹೇಳುವಂಥ ಒಂದು ರಾಷ್ಟ್ರ ಪ್ರೇಮ ಹೊಮ್ಮಬೇಕಾದ್ರೆ ಇಂಥ ಮನೋಸ್ಥಿತಿ ಮನೋಧರ್ಮ ನಾವು ಪ್ರತಿಯೊಬ್ಬರು ಕಾಪಾಡಿಕೊಂಡು ಬರಬೇಕು. ಈಗ ನಮ್ಮಲ್ಲಿ ಸಾಧಾರಣ 361 NSS ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಇವರು ನಾಯಕತ್ವ ಶಿಬಿರದಲ್ಲಿ ಒಂದು 190 ಜನ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಆಯ್ಕೆ ಶಿಬಿರದಲ್ಲಿ 71 ಜನ. ಒಟ್ಟು 179 ಹುಡುಗರು ಮತ್ತೆ 182 ಹುಡುಗಿಯರ ಸಂಖ್ಯೆ ಜಾಸ್ತಿ, ಏನು ಆಶ್ಚರ್ಯಕರವೇನಿಲ್ಲ. ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಹುಡುಗಿಯರು ಮುಂದೆ ಇರ್ತಾರೆ. ಸೊ 361 ಜನ. ಇದರಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ 3 ಜಿಲ್ಲೆಗಳನ್ನು ಪ್ರತಿನಿಧಿಸ್ತಾ ಇದೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳನ್ನು ಅದು ಹೊಂದಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 60 ಕಾಲೇಜುಗಳು ಭಾಗವಹಿಸ್ತಾ ಇದ್ದಾವೆ NSS ಅಲ್ಲಿ. ಉಡುಪಿ ಜಿಲ್ಲೆಯಿಂದ 30 ಕಾಲೇಜುಗಳು ಮತ್ತು ಕೊಡಗು ಜಿಲ್ಲೆಯಿಂದ 11 ಕಾಲೇಜುಗಳು, ಒಟ್ಟು 101 ಕಾಲೇಜುಗಳು ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಈ ಗ್ರಾಮೋತ್ಸವಕ್ಕೆ ಹೊಸ ಮೆರುಗನ್ನು ತಂದಿದ್ದಾರೆ ಇವರೆಲ್ಲ. ಅದಕ್ಕೆ ಇನ್ನೊಂದು ಏನು ವಿಶೇಷ ಶಕ್ತಿಯಾಗಿ ಅಥವಾ ಆಕರ್ಷಣೆಯಾಗಿ ಮತ್ತೆ ಇದಕ್ಕೊಂದು ಪಾವಿತ್ರ್ಯತೆ ಮೂಡಲಿಕ್ಕೆ ವಿ ಹ್ಯಾವ್ ಗಾಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್. So international students are adding special flavor, special color to this program. Therefore, somebody was telling this Gramotsava, the village level festival, has become international festival. So it means the Mangalore University has extended its boundaries not only to India but also abroad. This way, we are enhancing the name and fame of Mangalore University because international students are trying to carve out a different image to our university. ಆದ ಕಾರಣ ಇಲ್ಲಿ ಹಳ್ಳಿಯಿಂದ ದಿಲ್ಲಿ ಅಲ್ಲ, ಹಳ್ಳಿಯಿಂದ ವಿದೇಶಗಳಿಗೆ ನಮ್ಮ ಒಂದು ಖ್ಯಾತಿ ಹಬ್ತಾ ಇದೆ. ಇವತ್ತು ಇಂಡಿಯಾ ಟುಡೇ ಒಂದು ಸರ್ವೆ ಪ್ರಕಾರ ಸರ್ಕಾರದ ವಿಶ್ವವಿದ್ಯಾಲಯಗಳಲ್ಲಿ ಭಾರತ ದೇಶದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ 8ನೇ ಸ್ಥಾನ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಇದನ್ನು ನಾನು ಉಳಿಸಿಕೊಳ್ಳಬೇಕು ಮತ್ತೆ ಅದಕ್ಕಿಂತಲೂ ಮುಂದಿನ ಸ್ಥಾನ ಪಡ್ಕೊಳ್ಳಿಕ್ಕೆ ಮುಂದಿನ 4 ವರ್ಷದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಬಹಳಷ್ಟು ಖುಷಿ ಆಗ್ತದೆ ಮತ್ತು ಬಹಳಷ್ಟು ಸಂತೋಷ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಗ್ರಾಮೋತ್ಸವ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯಿಂದ ಬಂದಂಥ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ನಮಗೆ ನಮ್ಮ ಗ್ರಾಮಕ್ಕೆ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಪ್ರಾಸ್ತಾವಿಕ ಮಾತಾಡಿದಂಥ ಅಚ್ಯುತಗಟ್ಟಿಯವರು, ಸ್ವಾಗತದಲ್ಲಿ ಮಾತಾಡಿದ KK ನಾಸೀರ್ ಅವರು, ಅದೇ ರೀತಿ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಬಹಳಷ್ಟು ಕೃಷಿಯ ಬಗ್ಗೆ ಮತ್ತು ಈ ಒಂದು ಸಂಸ್ಕೃತಿಯ ಬಗ್ಗೆ, ಈ ಮಣ್ಣಿನ ಗುಣದ ಬಗ್ಗೆ, ಈ ನಾಡಿನ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಮನಮುಟ್ಟುವ ರೀತಿಯಲ್ಲಿ ನಮಗೆ ಹಿತವಚನವನ್ನು ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಇವತ್ತು ತಾವೆಲ್ಲರೂ ಕಾತರರಾಗಿರುವುದು ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯ ಭಾಷಣ ಕೇಳೋದಕ್ಕಿಂತ ಹೆಚ್ಚಾಗಿ ಗದ್ದೆಯಲ್ಲಿ ಯಾವಾಗ ನಾವು ಉಳುಮೆ ಮಾಡೋದು ಮತ್ತು ಗದ್ದೆಯಲ್ಲಿ ಯಾವಾಗ ನಾವು ಕೆಸರಲ್ಲಿ ಆಟ ಆಡೋದು ಮತ್ತು ಈ ಗದ್ದೆಯ ಒಂದು ಈ ಹೊತ್ತಿನ ಆಟದ ಮತ್ತು ಎಲ್ಲ ಒಗ್ಗಟ್ಟಿನ ಒಂದು ಅನುಭವವನ್ನು ಯಾವ ರೀತಿ ತೆಗೆದುಕೊಳ್ಳೋದು, ಯಾವ ರೀತಿ ನಾವು ಫೋಟೋಸ್ ತೆಗೆದುಕೊಳ್ಳೋದು, ಯಾವಾಗ ನಾವು ಸೆಲ್ಫಿ ತಗೊಳ್ಳೋದು ಮತ್ತು ಯಾವಾಗ ನಾವು ಅದನ್ನು
ಇನ್ನಿತರ ಸ್ನೇಹಿತರಿಗೆ ಹಂಚಿಕೊಳ್ಳುವುದು ಅನ್ನುವಂಥ ಕಾತುರದಲ್ಲಿರುವಂಥ ನಿಮ್ಮ ಉತ್ಸಾಹಕ್ಕೆ ನಾನು ಅಡ್ಡಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ತಮ್ಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ಈ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತರುವಂಥ ಒಂದು NSSನ ಈ ವಿದ್ಯಾರ್ಥಿಗಳನ್ನ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಗ್ರಾಮಸ್ಥರಿಗೆ ಕೃಷಿಕರಿಗೆ ಮಳೆ ಬೆಳೆ ಆಗಿ ಊರು ಹಚ್ಚ ಹಸಿರಿನಿಂದ ಕಂಗೊಳಿಸಿ ನಮ್ಗೆಲ್ರಿಗೂ ನಾಡಿಗೆ ಊರಿಗೆ ದೇಶಕ್ಕೆ ಕೀರ್ತಿ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನಗಿಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಗೆಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಗ್ರಾಮೋತ್ಸವ ಕೊಣಾಜೆ 2019ರ ಈ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮ ಮುಂದೆ ಹೆಚ್ಚು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂದರೆ ನಾವೆಲ್ಲ ಈ ಒಂದು ಕೃಷಿಯ ಅನುಭವ ಪಡಿಬೇಕಿದ್ರೆ ಗದ್ದೆಗೆ ತೆರಳಿ ಅಲ್ಲಿ ಆ ನೇಜಿ ನೆಡುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಕೊಣಾಜೆಗೆ ಬರುವಾಗ ಆರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳಿಗೆ ಹೇಗೆ ಈ ಕೃಷಿಯ ಬದುಕ ಕಡೆಗೆ ಒಲವು ತೋರಿಸುವುದು, ಕೊಣಾಜೆಯಲ್ಲಿ ಗದ್ದೆ ಉಂಟ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಹಾಗೆ ಇಲ್ಲಿಯ ಊರವರ ಎಲ್ಲ ಈ ವೇದಿಕೆಯಲ್ಲಿರುವ, ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲರ ಪರಿಚಯವಾಗಿ ಇಷ್ಟೊಂದು ಕಾಡು, ಇಷ್ಟೊಂದು ಹಸಿರು, ಇಷ್ಟೊಂದು ಗದ್ದೆಯ ಪ್ರದೇಶ ಇಲ್ಲಿದೆ ಅಂತ ಹೇಳುವಾಗ ಸಂತೋಷ ಆಯಿತು. ಈ ಕಾರ್ಯಕ್ರಮವನ್ನು ಹಮ್ಮಿರುವಂತಹ ಉದ್ದೇಶ 2 ಹೇಳಿದರು. ಒಂದು ಕೃಷಿ ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಇನ್ನೊಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂಥದ್ದು. ನಾನು ತಿಳಿದ ಹಾಗೆ ಕೊಣಾಜೆ ಗ್ರಾಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಕೋಮು ಗಲಭೆಗಳು ನಡೆಯಲಿಲ್ಲ. ಅದೇ ಧರ್ಮ ಸಾಮರಸ್ಯವನ್ನು ತೋರಿಸ್ತದೆ ಅಂತ ಹೇಳಬೇಕು. ಕೃಷಿಗೆ ಪೂರಕವಾಗಿ 2 ಘೋಷಣೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲೆಂದರಲ್ಲಿ ನಾವು ಅತಿಯಾಗಿ ಬಳಸಿ ಆ ಕೃಷಿ ಸಂಸ್ಥೆಯ ನಾಶಕ್ಕೆ ಮತ್ತು ನಮ್ಮ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಲಿಕ್ಕೆ ಹಲವು ಕಾರಣಗಳಿರ್ಬೋದು. ಆ ಕಾರಣಗಳಲ್ಲಿ ಒಂದಾದ ಪ್ಲಾಸ್ಟಿಕ್ಕಿನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಕೃಷಿಯ ಬದುಕನ್ನು ಸಂಪন্ন ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಘೋಷಣೆಗಳನ್ನು ಹೇಳ್ತೇನೆ. ವಿದ್ಯಾರ್ಥಿಗಳು ನಮ್ಮ ಜೊತೆ ಹೇಳಬೇಕಾಗಿ ಕೇಳ್ತೇನೆ. ತಯಾರಿದ್ದೀರಾ ವಿದ್ಯಾರ್ಥಿಗಳೇ? ಕಡಲಗೆ ಸೇರಂಡ ಪ್ಲಾಸ್ಟಿಕ್ದ ರಾಶಿ ತಿಕ್ಕುನ ಕಮ್ಮಿ ಆವು ಮೀನದ ರಾಶಿ. ಕಡಲ್ದ ಉಡಲ್ಡ್ ಪ್ಲಾಸ್ಟಿಕ್ ಕಜಾವು పడ్డే పోయి బోటులో ఖాళీ బరడావు. పడ్డే పోయి బోటులు ఖాళీ బరడావు. ಪ್ಲಾಸ್ಟಿಕ್ ಸುಟ್ಟರೆ ವಾಯು ಮಾಲಿನ್ಯ. ಎಲ್ಲೆಂದರಲ್ಲಿ ಎಸೆದರೆ ಭೂಮಾಲಿನ್ಯ. ವ್ಯಾಪಕವಾಗಿ ಬಳಸಿದರೆ ಕಾಯಿಲೆ ಅನನ್ಯ. ಬಳಕೆಗೆ ಮಿತಿ ಬೇಡವೇ? ಚಿಂತನೆ ಅತ್ಯಗತ್ಯ. ರಕ್ತದಾನ ಮಹಾದಾನ. ರಕ್ತದಾನ ಮಹಾದಾನ. ಕೃಷಿ ಸಂಸ್ಕೃತಿ ದೊಡ್ಡ ಸಂಸ್ಕೃತಿ. ನಿಮ್ಮೆಲ್ಲರ ಸಹಕಾರಕ್ಕೆ ವಂದಿಸುತ್ತಾ ಇವತ್ತು ಮಾತಾಡುವ ಸಮಯ ಅಲ್ಲ, ಗದ್ದೆಗೆ ಇಳಿಯುವ ಸಮಯ. ಲೆಟ್ ಮಿ ಜಸ್ಟ್ ಸೇ ಫಾರ್ ದ ಬೆನಿಫಿಟ್ ಆಫ್ ದ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ that this is a process that the Konaje village and all the concerned people here who are on the dais, the leaders of the community, have gathered together along with Mangalore University and the NSS unit of Mangalore University to bring the university to the village so that the students can see the village culture and also get into the field and have an idea about how agriculture is done, and that we get only by getting into the field to see how paddy is planted and to see how the field is got ready. By entering the field and playing these games, the field becomes ready for planting of paddy. That is the culture that we are about to see today. It is a wonderful experience for the international students and for all of our students as well who come from urban settings or even from rural settings. I wish the program every success. ಎಲ್ಲವೂ ಬಹಳ ಚೆನ್ನಾಗಿ ನಡೆಯಲಿ ಇವತ್ತು ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಖ್ಯವಾಗಿ ನಮ್ಮ ಇಡೀ ಭಾರತ ದೇಶದಲ್ಲಿ ಈ ಕೃಷಿಗೆ ಇರುವಂಥ ಒಂದು ಮಾನ್ಯತೆಯನ್ನು ಎತ್ತಿ ಹಿಡಿದು ಕೃಷಿಯನ್ನು ನಮ್ಮ ಬದುಕಿನ ಒಂದು ದಾರಿದೀಪವಾಗಿ ಅಳವಡಿಸುವಂಥ ಸಂದರ್ಭದಲ್ಲಿ
ಇಂತಹ ಕಾರ್ಯಕ್ರಮಗಳು ಇವತ್ತು ಅವಶ್ಯಕತೆ ಅನ್ನುವಂಥ ದೃಷ್ಟಿಯಿಂದ ಕೋಣಾಜೆಯ ಎಲ್ಲ ಸಂಘಟಕರು ಇವತ್ತು ಗ್ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಭತ್ತದ ನಾಟಿ, ಕೆಸರಿನ ಆಟ, ಅದರೊಟ್ಟಿಗೆ ನಮ್ಮ ಎಲ್ಲ ಚಿಲಿಪಿಲಿಗಳನ್ನು ಇವತ್ತು ವಿದ್ಯಾರ್ಥಿಗಳ ಮೂಲಕ ಆಟವಾಡಿ ಖುಷಿಯನ್ನು ಪಡ್ಕೊಳ್ಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ನಮ್ಮ ಕರಾವಳಿ ಭಾಗ ಇವತ್ತು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳನ್ನು ನಾವು ಹೋಲಿಕೆ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಒಂದು ಮಳೆಗಾಲದ ಈ ಸುಸಂದರ್ಭದಲ್ಲಿ ಭತ್ತದ ಕೃಷಿಯನ್ನು ಇವತ್ತಿಗೂ ಕೂಡ ಉಳಿಸಿಕೊಂಡು ಬಂದಿದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸ್ವಲ್ಪ ಮಂಡ್ಯ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಸ್ವಲ್ಪ ಈ ಒಂದು ಭತ್ತದ ಕೃಷಿಯನ್ನು ಅಳವಡಿಸಿಕೊಂಡು ಹೋಗುವಂಥ ಜಿಲ್ಲೆಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು. ಅದರಲ್ಲಿ ಕೂಡ ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಕೃಷಿಗೆ ಪೂರಕವಾಗಿ ಹಿಂದೆ ಎಲ್ಲ ಹಿರಿಯರು ಈ ಭತ್ತದ ಗದ್ದೆಯಲ್ಲಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಈ ಪಾರ್ದನ ಹಾಡುಗಳು, ಬೇರೆ ಬೇರೆ ಹಾಡುಗಳ ಮೂಲಕ ಭತ್ತದ ಕೃಷಿಯನ್ನು ನಾಟಿ ಮಾಡೋದಂದ್ರೆ ಅದೊಂದು ಖುಷಿಯಾದಂಥ ದಿನಗಳಿದ್ದು. ಆದರೆ ಇವತ್ತು ಅದು ಮರೆಮಾಗ್ತಾ ಹೋಗ್ತಾ ಇದೆ. ಅದು ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಈ ಜೀವನ ಪಾಠವನ್ನು ಕಲಿಸಬೇಕು, ಕೃಷಿಯ ಬಗ್ಗೆ ಒತ್ತುವರಿಸಿಕೊಳ್ಬೇಕು, ಮತ್ತೆ ಕೆಸರಿನಲ್ಲಿ ಅವರ ಜೀವನ ಏನೆಂಬುದನ್ನು ತೋರಿಸಿಕೊಡ್ಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಈ ಕೋಣಾಜೆಯ ಇಂಥ ಪರಿಸರದಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಸಂಘಟಕರನ್ನು ಸೇರಿಸಿ ಇಂಥ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಬಹಳ ಸಂತೋಷವಾದಂಥ ಒಂದು ವಿಚಾರ. ಇವತ್ತು ಇನ್ನು ಮುಂದಕ್ಕೆ ಹೋದರೆ ನಮ್ಮ ತುಳುವಿನಲ್ಲಿ ಆಟಿ ಬರ್ಪಣ ತಿಂಗಳು ನಮ್ಮ ಪಂಪ ಅಣ್ಣ, ಇನ್ನು 16ನೇ ತಾರೀಕು ಹೋದ್ರೆ ನೆಕ್ಸ್ಟ್ ಆಟಿ ತಿಂಗಳು ನಮಗೆ ಬರ್ಲಿಕ್ಕೆ ಆಯ್ತು. ಆದ್ರೆ ಮನೆಯಿಂದ ಹೊರಗಡೆ ಹೋಗದಂತ ಪರಿಸ್ಥಿತಿ ಈ ದಿನಗಳಲ್ಲಿ ಇದ್ದುವಂಥದ್ದು ನಾವು ಕಂಡು ಕರಿಯುವಂಥ ದಿನಗಳು. ಆದ್ರೆ ಇವತ್ತು ಬಿಸಿಲು ನಮ್ಮನ್ನು ಒತ್ತುವರಿತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ಇವತ್ತು ಯಾವ ಹೊತ್ತಿಗೆ ಬೇಕಾದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗಿ ನಮ್ಮ ಕೆಲಸವನ್ನು ಮಾಡುವಂತ ದಿನ ಇದೆ ಅಂತ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಈ ಮಳೆ ಬರುವಂತ ದಿನಗಳಲ್ಲಿ ಮಳೆ ಬಂದಾಗ ನಮ್ಮೆಲ್ಲ ಕೃಷಿ ಕೆಲಸಗಳು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ಇವತ್ತು ಕೃಷಿಗೆ ಪೂರಕವಾದಂತಹ ಬೇಕಾದಷ್ಟು 10 ಹಲವು ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಕೃಷಿ ಉಳಿಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಕೃಷಿ ದಾರಿದೀಪ ಆಗ್ಬೇಕೆನ್ನುವಂತ ಉದ್ದೇಶಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಅನಿವಾರ್ಯ ಆಗಿದೆ ಎನ್ನುವಂತ ಸಂದರ್ಭಗಳನ್ನು ಹೇಳುತ್ತಾ ನನಗೂ ಕೂಡ ಬಹಳ ಖುಷಿ ಆಯ್ತು. ನಾನು ಈ ಜಿಲ್ಲೆಯವನಾದರೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಭತ್ತ ನೋಡ್ಬೇಕಂತ ಹೇಳಿದ್ರೆ ಏನೋ ಒಂದು ಸ್ಪೆಷಲ್ ವಿಶೇಷ, ಅಲ್ಲಿ ಭತ್ತ ನೋಡ್ಲಿಕ್ಕೆ ಸಿಗುವಂತ ಸಂದರ್ಭ ನಂಜನಗೂಡಿಗೆ ಬಂದ್ರೆ ಮಾತ್ರ ಸ್ವಲ್ಪ ಅಲ್ಲಿ ಭತ್ತ ನಮಗೆ ಸಿಗ್ತದೆ. ಅಲ್ಲಿ ಮಳೆ ಅನ್ನುವಂಥದ್ದೇ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಅನ್ನುವಂಥದ್ದೇ ಇಲ್ಲ. ಏನಿದ್ರು ಕೂಡ ಕಾವೇರಿ ನೀರು ಹೋಗ್ಬೇಕು ಅಥವಾ ಯಾವುದೋ ಕಬಿನಿ ನೀರುಗಳು ಬಂದಾಗ ಮಾತ್ರ ಅಲ್ಲಿ ನೀರಿರುವಂಥದ್ದು. ಹಾಗಾಗಿ ಸುಮಾರು ಒಂದು 5 ವರ್ಷಗಳ ಕಾಲ ನಂತರ ಚಾಮರಾಜನಗರದಲ್ಲಿ ಇದ್ದಾಗ ನಾನು ಏನಪ್ಪ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಈ ಜಿಲ್ಲೆಗೆ ಬಂದಿದ್ದೇನೆ, ಏನನ್ನು ನೋಡುವುದು ಅನ್ನುವಂಥ ಒಂದು ಸಂದೇಹಗಳು ನನಗೆ ಕೂಡ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ 1 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಆದರೆ ಇವತ್ತು ಇಲ್ಲೇ ಜನರೊಟ್ಟಿಗೆ ನಾನು ಒಂದು 15 ವರ್ಷದ ಹಿಂದಿನ ಜೀವನವನ್ನು ನಾನು ಮರೆತು ಬಿಟ್ಟಿದೆ. ಪುನಃ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ಇಂಥ ಕಾರ್ಯಕ್ರಮಗಳು ನೋಡಿಕೊಂಡು ನಾನು ಕೂಡ ಒಬ್ಬ ಕೃಷಿ ಕುಟುಂಬದವನೇ ಆದರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಅವಕಾಶಗಳು ಮುಂದಿನ ದಿನಗಳು ನನಗೂ ಇನ್ನು ಬಂದಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ, ನಾನು ಮೊನ್ನೆ ಉಜಿರೆ ಬೆಲಾಲಲ್ಲಿ ಒಂದು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅಲ್ಲಿ STMನ ಸ್ಟೂಡೆಂಟ್ಗಳು ಮತ್ತೆ ಊರಿನವರೆಲ್ಲ ಸೇರಿ ಇಂಥ ನಾಟಿ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಿದಾಗ ಆ ವಿದ್ಯಾರ್ಥಿಗಳು ಕೆಸರಿನಲ್ಲಿ ಆಟ ಆಡಿದಂತ ನೋಡಿದರೆ ಬಹಳ ಖುಷಿ ಪಡುವಂಥ ದಿನಗಳು. ಇಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ NSS ಕ್ಯಾಂಪಿನ ವಿದ್ಯಾರ್ಥಿಗಳು ಕೂಡ ಇವತ್ತು ಇಲ್ಲಿ ಇದ್ದೀರಿ. ಬಹಳ ಖುಷಿಯಾಗಿ ಇವತ್ತಿನ ದಿನಗಳ ಕಾರ್ಯಕ್ರಮಗಳನ್ನು ಸಂಭ್ರಮಿಸಿ ಮುಂದಿನ ಪೀಳಿಗೆಗೆ ಕೃಷಿಯೊಟ್ಟಿಗೆ ನಮ್ಮ ಜೀವನವನ್ನು ಮಾಡೋಣ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪರವಾಗಿ ನನ್ನನ್ನು ಕೂಡ ಧರ್ಮಸ್ಥಳದ ಪ್ರತಿನಿಧಿಯನ್ನಾಗಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ವಂದಿಸ್ತಾ, ನಮ್ಮ ಕರಾವಳಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿಯ ಕೃಷಿ ಬದುಕು ಬಹಳ ನಮ್ಮ ದೇಶದಲ್ಲಿ ಪ್ರತಿಬಿಂಬಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದ ಬಹಳ ಒಂದು ಒಳ್ಳೆಯ ಈ ದೇಶದ ಸಂಸ್ಕೃತಿಗೆ ಪೂರಕವಾದಂಥ ಒಂದು ಕಾರ್ಯಕ್ರಮ. ಇವತ್ತು ಘೋಷಣೆಯನ್ನೇ ಕೊಟ್ಟಿದ್ದಾರೆ. ಸರ್ವ ಧರ್ಮದ ಸಮನ್ವಯತೆಗಾಗಿ ಭಾವೈಕ್ಯತೆಯನ್ನು ಬಿಂಬಿಸುವ ಮತ್ತು ನಶಿಸಿ ಹೋಗುತ್ತಿರುವ ಕೃಷಿ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಅನಾವರಣಗೊಳ್ಳುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲ ಹೆಚ್ಚಿನವರು ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ. ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಒಂದು 50 ವರ್ಷಗಳ ಹಿಂದೆ ಈ ದೇಶದ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆಗೆ ಪೂರಕವಾಗಿತ್ತು. ಆದರೆ ಬಳಿಕ
ಇಲ್ಲಿ ವರ್ಗೀಯತೆ, ಇಲ್ಲಿ ಜಾತೀಯತೆ, ಇಲ್ಲಿ ಭಾಷಾ ಅತೀತತೆ ಇವೆಲ್ಲ ಆರಂಭವಾಗಿ ದೇಶದ ಸಂಸ್ಕೃತಿಗೆ ಕಪ್ಪು ಚುಕ್ಕಿ ಬಂದಿದೆ. ಇದನ್ನು ಉಳಿಸುವಂಥ ಜವಾಬ್ದಾರಿ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇದೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕ ಸಂಘಟನೆಗಳಿಗಿದೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರ ಕೈಯಲ್ಲಿ ಕೂಡ ಇದೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಈ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ಮುಖಂಡರಿಗೆ, ರಾಜಕೀಯ ಮುಖಂಡರಿಗೆ, ಸಾಮಾಜಿಕ ಮುಖಂಡರಿಗೆ ಮತ್ತು ಶೈಕ್ಷಣಿಕ ಮುಖಂಡರಿಗೆ ಒಂದು ಮಾದರಿ ಕಾರ್ಯಕ್ರಮ. ಏನಂತ ಹೇಳಿದರೆ, ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತದ ಒಂದು ವಿಶಿಷ್ಟತೆ, ಯುನಿಟಿ ಇನ್ ಡೈವರ್ಸಿಟಿ. ನಾವು ಬೇರೆ ಬೇರೆ ಭಾಷೆಗಳನ್ನಾಡುವ, ಬೇರೆ ಬೇರೆ ಧರ್ಮಗಳಿಗೆ ಸೇರಿದ, ಬೇರೆ ಬೇರೆ ವರ್ಗಗಳಿಗೆ ಸೇರಿದ ಜನ ಇಲ್ಲಿ ಇದ್ದರೂ ಕೂಡ ನಮ್ಮ ಮೂಲ ಮಂತ್ರ ನಾವೆಲ್ಲರೂ ಭಾರತೀಯರು. ಆ ಭಾರತೀಯರು ಅಂತಕ್ಕಂಥ ಏಕತೆ ನಮ್ಮಲ್ಲಿ ಮೂಡಿ ಬರಬೇಕಿದ್ದರೆ ಸರ್ವ ಧರ್ಮದ ತಿರುಳು ಏನು ಎಂಬುದನ್ನು ಕೂಡ ನಾವು ಚಿಂತನ ಮಂಥನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ದೇಶದಲ್ಲಿ 80 ಶತಮಾನ ಹಿಂದೂಗಳಿರುವಂಥ ಈ ದೇಶದ ಹಿಂದೂ ಧರ್ಮದ ಮೂಲ ಸಂಸ್ಕೃತಿ, ಮೂಲ ಗ್ರಂಥ ವೇದ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸರ್ವಜನೇ ಸುಖಿನೋ ಭವಂತು. ಈ ದೇಶದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು ಅಂತಕ್ಕಂಥ ಸಂದೇಶ ಇದು ಹಿಂದೂ ಧರ್ಮದ ಸಂದೇಶ, ಇದೇ ಸಂದೇಶ ಇಸ್ಲಾಂ ಧರ್ಮದ ಸಂದೇಶ, ಇದೇ ಸಂದೇಶ ಕ್ರೈಸ್ತ ಧರ್ಮದ ಸಂದೇಶ, ಇದೇ ಸಂದೇಶ ಮಿಕ್ಕುಳಿದ ಎಲ್ಲ ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ, ಎಲ್ಲ ಧರ್ಮಗಳ ಸಂದೇಶ ಕೂಡ ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಬೇಕೇ ಅಂತ ವಿನಃ ನಾವು ಧರ್ಮದ ಎಡೆಯಲ್ಲಿ, ನಾವು ಭಾಷೆ ಎಡೆಯಲ್ಲಿ, ನಾವು ವರ್ಗದ ಎಡೆಯಲ್ಲಿ ವಿರುದ್ಧವಾಗಿ ವರ್ತಿಸಬಾರದು ಎನ್ನುವುದನ್ನು ಕುರಾನ್ ಹೇಳಿದೆ, ವೇದ ಹೇಳಿದೆ, ಬೈಬಲ್ ಹೇಳಿದೆ. ಆದ್ದರಿಂದ ಇದಕ್ಕೆ ಪೂರಕವಾಗಿ ನಡೆದುಕೊಳ್ಳುವಂಥ ಒಂದು ಜವಾಬ್ದಾರಿ ಇವತ್ತು ಯುವ ಶಕ್ತಿಯಲ್ಲಿದೆ. ಆ ಯುವ ಶಕ್ತಿಗೆ ಆ ನೆನಪು ಬರಬೇಕಿದ್ದರೆ ಇವತ್ತು ಶಿಕ್ಷಕ ವೃಂದ, ರಕ್ಷಕ ವೃಂದ, ಗ್ರಾಮದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು ಕೂಡ ಎಲ್ಲ ಒಂದಾಗಿ ಇಂತಹ ಯುವಕ ಸಂಘದವರು ಏನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಂತ ನಮ್ಮ ಕರ್ತವ್ಯ ಬಹಳ ದೊಡ್ಡದಿದೆ. ಆ ನೆಲೆಯಲ್ಲಿ ನಾವೆಲ್ಲರೂ ಹಿರಿಯ ಹಳೆಬೇರು ಹೊಸ ಚಿಗುರು ಕೂಡಿ ಬರೆ ಭೀಮ ಬಲ ನಮ್ಮುಂಟು ಅಂತ ಒಬ್ಬ ಕವಿ ಹೇಳಿದ್ದಾರೆ. ಆದ್ದರಿಂದ ಹಿರಿಯ ವ್ಯಕ್ತಿಗಳು ಕಿರಿಯ ವ್ಯಕ್ತಿಗಳಿಗೆ ಮಾರ್ಗದರ್ಶಕರಾಗಿ, ಕಿರಿಯ ವ್ಯಕ್ತಿಗಳು ಹಿರಿಯರ ಬೋಧನೆಗೆ ಅನುಗುಣವಾಗಿ ನಡೆದುಕೊಳ್ಳುವಂಥ ಒಂದು ಒಳ್ಳೆಯ ಬುದ್ಧಿ ನಮಗೆಲ್ಲ ದೇವರು ದಯಪಾಲಿಸಲಿ. ನಾವೆಲ್ಲ ಒಂದಾಗಿ ದೇಶವನ್ನು ಕಟ್ಟೋಣ, ನಾವೆಲ್ಲ ಒಂದಾಗಿ ದೇಶದಲ್ಲಿ ಬಾಳೋಣ, ನಾವೆಲ್ಲ ಒಂದಾಗಿ ನಶಿಸಿ ಹೋದ ಕೃಷಿಯನ್ನು ಪುನಃ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಸೇರಿಕೊಂಡು ಮಾಡುವಂಥ ಅವಕಾಶಕ್ಕಾಗಿ ನಾವೆಲ್ಲ ಸಂಬಂಧಪಟ್ಟ ಎಲ್ಲ ಸಂಘ ಸಂಸ್ಥೆಗಳಿಗೆ ವಂದನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು ಹಾಗೂ ನಾವೆಲ್ಲ ಸಾಮರಸ್ಯದ ಬದುಕನ್ನು ಬದುಕಬೇಕು ಅನ್ನತಕ್ಕಂಥ ಪರಿಕಲ್ಪನೆಯೊಂದಿಗೆ ಅನೇಕ ಸಂಘ ಸಂಸ್ಥೆಗಳು ಸೇರಿ ನಾವೆಲ್ಲ ಸೇರಿದಾಗ ಖಂಡಿತವಾಗಿಯೂ ನಮ್ಮ ಗ್ರಾಮ ಉದ್ಧಾರ ಆಗುತ್ತದೆ, ನಮ್ಮ ಗ್ರಾಮದ ಏಳಿಗೆ ನಮ್ಮಿಂದ ಸಾಧ್ಯವಾಗುತ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ವೇಳೆ ಮೀರ್ತಾ ಇದೆ. ಎಲ್ಲರೂ ಕೃಷಿಯಲ್ಲಿ ಭಾಗವಹಿಸಲಿಕ್ಕೆ, ಆಟೋಟದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಉತ್ಸುಕರಾಗಿದ್ದೀರಿ. ವಿದ್ಯಾರ್ಥಿಗಳಿಗೆ ನನ್ನದು ಸಣ್ಣದೊಂದು ಕಿವಿ ಮಾತು. ಅನೇಕ ಜಿಲ್ಲೆಗಳಿಂದ ನೀವು ಬಂದಿದ್ದೀರಿ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗುವಾಗ ನಮ್ಮ ಆಚಾರ ವಿಚಾರಗಳು, ಆಚರಣೆಗಳು ಹಾಗೂ ಸಮಾಜದಲ್ಲಿ ನಾವು ಬದುಕುವ ರೀತಿ ಎಲ್ಲವೂ ಬದಲಾವಣೆಯಾಗುತ್ತದೆ. ಇಂತಹ ಶಿಬಿರಗಳಲ್ಲಿ ತಾವೆಲ್ಲ ಭಾಗವಹಿಸಿದಾಗ ಹೊಂದಾಣಿಕೆ ಬಹಳ ಮುಖ್ಯ. ಹೊಂದಿಕೊಳ್ಳಲು ಕಲಿತರೆ ಬದುಕಲು ಕಲಿತಂತೆ, ಅಡ್ಜಸ್ಟ್ಮೆಂಟ್. ಇದನ್ನು ಇಂತಹ ಶಿಬಿರಗಳು ನಿಮಗೆ ನೀಡುತ್ತದೆ. ಮತ್ತೆ ನಮ್ಮ ಹಿರಿಯರು ಈ ಕೃಷಿ ಭೂಮಿಯಲ್ಲಿ 100ಕ್ಕಿಂತಲೂ ಹೆಚ್ಚು ವರ್ಷ ಏನೂ ಒಂದು ಕಾಯಿಲೆ ಇಲ್ಲದೆ ಬದುಕಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಕೃಷಿಯಲ್ಲಿರುವ ಮಹತ್ವ ಏನು, ಇದೆಲ್ಲ ನೀವು ತಿಳ್ಕೊಳ್ಬೇಕು. ನಮ್ಮ ಹಿರಿಯರಲ್ಲಿ ಸ್ವಚ್ಛವಾದ ಮನೆ ಇತ್ತು, ನಿರ್ಮಲವಾದ ಮನಸ್ಸಿತ್ತು, ಹೃದಯದಲ್ಲಿ ಶ್ರೀಮಂತಿಕೆ ಇತ್ತು. ಈಗಿನ ಕಾಲದಲ್ಲಿ ಶ್ರೀಮಂತಿಕೆಯನ್ನು ನಾವು 65 ಇಂಚಿನ ಟಿವಿ, ಮರ್ಸಿಡಿಸ್ ಕಾರ್ ಅದರಲ್ಲಿ ಎಳಿತೇವೆ. ಅದಲ್ಲ ಶ್ರೀಮಂತಿಕೆ ಅಂದರೆ ಹೃದಯ ಶ್ರೀಮಂತಿಕೆ. ನಾವು ಬದುಕಬೇಕು,
ನಾವು ಬದುಕಬೇಕು, ಇತರರನ್ನು ಬದುಕಲು ಬಿಡಬೇಕು. ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ನಮ್ಮಲ್ಲಿ ಒಂದು ಋಣ ಇದೆ ವಿದ್ಯಾರ್ಥಿಗಳಿಗೆ. ನಮ್ಮ ಹಿರಿಯರು ನಮಗೆ ಈ ಭೂಮಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಆರೋಗ್ಯಪೂರ್ಣವಾದ ಅತ್ಯಂತ ಉತ್ಕೃಷ್ಟ ಭೂಮಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟುಕೊಡುವಂತಹ ನಿರ್ಧಾರವನ್ನು ನಾವು ಮಾಡಬೇಕು. ಇದಕ್ಕಾಗಿ ನಾವು ನೀರಿನ ಬಗ್ಗೆ ತಿಳ್ಕೊಳ್ಬೇಕು, ಪ್ಲಾಸ್ಟಿಕ್ನ ಬಗ್ಗೆ ತಿಳ್ಕೊಳ್ಬೇಕು, ಹಾಗೂ ನಮ್ಮ ಸಸಿಗಳನ್ನು ಕೇವಲ ಒಂದೇ ಗುಂಡಿಯಲ್ಲಿ ವರ್ಷ ನೆಡುವುದಲ್ಲ, ಆ ಗಿಡಗಳನ್ನು ನಾವು ಏನು ನೆಟ್ಟಿದ್ದೇವೆ ಅದನ್ನೆಲ್ಲ ಸಂರಕ್ಷಿಸಿ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಯುವ ಜನತೆ ಎಲ್ಲ ಒಂದಾಗಬೇಕು. ನಮ್ಮಿಂದಾದಂತಹ ಸೇವೆಯನ್ನು ಸಮಾಜದಲ್ಲಿ ನಾವು ಯಾವುದೇ ಕೆಲಸವನ್ನು ಹೆಸರಿಗೋಸ್ಕರ ಮಾಡುವುದು ಬೇಡ, ನಾವು ಮಾಡಿದ ಕೆಲಸದಲ್ಲಿ ನಮಗೆ ಹೆಸರು ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಅನೇಕ ಪ್ರತಿಭೆಗಳು ನಮ್ಮಲ್ಲಿದೆ. ನಿಮ್ಮ ಪ್ರತಿಭೆಗಳು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ. ನೀವು ಕಲಿತ ಶಾಲೆಗೆ, ಹೆತ್ತ ತಂದೆ ತಾಯಿಗಳಿಗೆ, ನಮ್ಮ ಊರಿಗೆ, ನಮ್ಮ ರಾಷ್ಟ್ರಕ್ಕೆ ಹೆಸರು ತರುವಂತಹ ಯುವ ಸಮುದಾಯ ಆಗಲಿ ಅಂತ ದೇವರಲ್ಲಿ ಆಶಿಸುತ್ತಾ, ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಗೌರವದ ವಂದನೆಗಳು. ನಮಸ್ಕಾರ. ಹಾಗೆಯೇ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ಮತ್ತು ಊರಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಮುತ್ತು ಶೆಟ್ಟಿ ಇವರ ಮಾರ್ಗನಕ್ಕಾಗಿ ಈ ಕಡೆ ಕಿವಿ ಕೊಡಬೇಕಾಗಿ ಮತ್ತು ನಮ್ಮ ಕರ್ನಾಟಕದ ಐತೆ. ಪ್ರಾಥಮಿಕ ಶಾಲೆಯ ವಿಭಾಗಕ್ಕೆ 1 ರಿಂದ 5ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಮತ್ತು NSS ಮಕ್ಕಳಿಗೆ ಗಿರಿಜಮಗಲಗಿರಿ ಅಂತಾಲ್ ನೇಜಿಗೊರ ಬರ್ಪಲ ಪೋ ಬರ್ಪಲ್ ಅಟುಡು ಆಲ್ ಪೋಯಲ್ಗೆ ಬರ್ಪಲ ಪೋ ಬರ್ಪಲ್ ಕಂಡನೆ ನಿಲ್ಲಗ ಪಿದಡಿಲ್ಗೆ ಗಿರ್ಜಮಗಲಗಿರಿ ಅಂತಾಲ್ ನೇಜಿಗೊರ ಬರಡುಗೆ ಬರ್ಪುಜಲ್ ಬಚ್ಚದ ಆಲ್ ಕುಲ್ಯಲ್ಗೆ ಬರ್ಪುಜಲ್ ದಿ ಅಲೆಗೆ ತೋಜುಂಜಿಗೆ ಬರ್ಪುಜಲ್ ಸಾದಿ ಮೂಲ ಮಾಡಿ ನಮ್ಮ ಇರುವಿಕೆಗೆ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದು ತಮ್ಮೆಲ್ಲರಿಗೂ ಈ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇವೆ. ಇದೀಗ ವಿದೇಶಿಯರು ಒಳ್ಳೆ
ಚಪ್ಪಾಳೆ ಮತ್ತೆ ಇದು ಪೊಲೀಸರ ಇದೀಗ ಎರಡನೇ ಭಾಗವಹಿಸ್ತಾ ಇದ್ದಾರೆ 100 ಮೀಟರ್ ಓಟ. ಇದೀಗ ಎರಡನೇ ಈಟ್ ಸರ್, ಸೆಕೆಂಡ್ ಈಟ್ 5 ರೂಪಾಯಿ. ಮಕ್ಕಳೇ ಬನ್ನಿ, ಸ್ವಲ್ಪ ರೆಸ್ಟ್ ಕೊಡಿ. ಇದಕ್ಕೆ ಇನ್ನೊಮ್ಮೆ ಓಡಬೇಕು ಮಕ್ಕಳೇ. ವಿಜಿಲ್ ಹಾಕಿದ್ರೆ ಕೇಳುವುದಿಲ್ಲ, ವಿಜಿಲ್ ಹಾಕ್ತಾರಲ್ಲ, ಪೌಲ್ ಸ್ಟಾರ್ಟ್ ಬನ್ನಿ. ಭಾರತನ ಪಂದ್ಯ ಬರ್ಪೆ ಕೆರೆ ಕಟ್ಟ ತೋಡು ದಿಗಿದುವ ಸರಲಿಯುಡು ಕೆನ್ನಿಗಂಟಿ ಕಂಡಕರ ಪಡಿಲುಗೂರುಡು ಕೆರೆ ಕಟ್ಟ ತೋಡು ಮಾನೆ ಮಗಲು ಮೈತಡಿ ಪುಂಡಿರಲಾಯಿ ಮತ್ತೆಗಾಟಿ ಗೌಜಿ ಕಟ್ಟಿ ತುಂಬ ಮೊತ್ತೇರೆ ಮತ್ತೆಗಾಟಿ ಗೌಜಿ ಕಟ್ಟಿ ತುಂಬ ಮೊತ್ತೇರೆ ಗುಂಡು ಗುಂಡು ಹೋಗಲ ಬಿಡಿಯರಿ ಮುಪ್ಪ ಪವನು ಹೋಗಿ ನೆಟ್ಟರು ಬರಿಯರಿ ಪದಿತಮನ ಮೂರ್ತಿಕೊಂಡು ಹೋಗಲ ಬಿಡಿಯರಿ ಮುಪ್ಪ ಪವನು ಹೋಗಿ ಮಾನೆ ಮಗಲು ಮೈತಡಿ ಪುಂಡಿರಲಾಯಿ ಎಷ್ಟು ಮಾತ್ರಕ್ಕೆ ಬರಬೇಕು. ಬಣ್ಣ ಎದುರು ಕತೆ ಉತ್ತರ ಎಲ್ಲ ಮಾಡ್ತಿದ್ದಾರೆ. ಇತ್ತೆ ಬಂದ್ಬಿಡ್ತಿಲ್ಲ ಜೋಕು ಆಗಿದೆ, ರೆಡಿ ಆಯ್ತು. ನಾಟಿ ಮಾಡಿದ್ರಲ್ಲ ಅದ್ರ ಆಸೆ ಏನು ಮಾಡ್ಲಿಕ್ಕೆ ಅಲ್ಲಿ ಅದೇ ನೆಡ್ಲಿಕ್ಕೆ ಹುಡುಗರನ್ನು ಕರ್ಕೊಂಡು ಬರ್ತಾರೆ ಪಾಲಗುಂದವರಿಗೆ. International students, Bangalore University, your turn now. We have all the understanding their culture. It is a part of the cultural scholarship that you are having. So please participate and win prizes. So ಹೆಚ್ಚಿನ ಹುಡುಗನಿಂದ ಓಡಬಹುದು ಅಂತ ಕಾಣ್ತದೆ. ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ ಮಕ್ಕಳು, ಚಪ್ಪಾಳೆಗೆ ಅಭಿನಂದನೆ ಮಾಡಿ ಮಕ್ಕಳೇ. ಬಂದು ನಾವು ಕೃಷಿ ಮತ್ತು ಎಲ್ಲದನ್ನು ಕೂಡ ಭಾಗವಹಿಸ್ತಾ ಇದ್ದಾರೆ ಮಕ್ಕಳು. ಇದೀಗ 100 ಮೀಟರ್ ಓಟದಲ್ಲಿ
ಇದೀಗ ಓದ್ತಾ ಇದ್ದಾರೆ ಮಕ್ಕಳು, ಪ್ರವಾಸಕ್ಕೆ ಓದ್ತಾ ಇದ್ದಾರೆ ಮಕ್ಕಳು. ಬಲಿಪೋಲು ಭಾಗವಹಿಸುವುದು ಪ್ರಾಮುಖ್ಯ. ಪ್ರಥಮ ದ್ವಿತೀಯ ಸ್ಥಾನಕ್ಕಿಂತ ಭಾಗವಹಿಸುವುದು ಬಹಳ ಮುಖ್ಯ. ಅದರಲ್ಲಿ 3 ಮಹಿಳೆಯರು ಭಾಗವಹಿಸಿದರೆ ಅವರಿಗೆ ಜೋಕ್ಲೆ ವಾ ಭೂರಾಟಿಗೆ ಭೂರಿಯರು ವಿಶೇಷವಾಗಿ ಮತ್ತೊಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಹಳ್ಳಿ ರೀತಿಯಲ್ಲಿ ಒಂದು ಹುಳಿ ಚಟ್ನಿ ಆಯ್ತಲ್ಲ, ಗಂಜಿ ಇದೆ, ಪಾಯಸ ಇದೆ, 12:30 ಸರಿಯಾಗಿ ಪ್ರಾರಂಭಗೊಳ್ತದೆ. All international students, please have lunch. In about half an hour, they will serve lunch. There is a gruel and then a sweet dish. And the gruel has coconut chutney. That is ನೋಡಿ ಅವ ಹೋದ ನೋಡಿ, ಅವಂದು ಹೋಯ್ತು. ನೀ ಅಷ್ಟು ಹೇಳಿದ್ರೆ ಏನು ವಿಶೇಷ? ಅದಕ್ಕೆ ಯಾರು ಹಾಳೆಯಲ್ಲಿ ಒಟ್ಟಿಗೆ ಬರ್ತಾರೆ ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಜಾಗ್ರತೆ ಮಾಡಬೇಕು ಅಂತ ಹೇಳಿದ್ದೇವೆ. ನೇರ ಹೇಳಿರಿ ಮಕ್ಕಳು, ನೀವು ಎಲ್ಲಿಗೆ ಹೋಗೋದು ಮಕ್ಕಳು? ನೇರ ಬನ್ನಿ. ನೋಡಿ ತೀರ್ಪುಗಾರರು ಇಲ್ಲಿದ್ದಾರೆ ನೀವೆಲ್ಲಿ ಓರೆ ಎಳೆಯುವುದು? ಸ್ಟ್ರೈಟ್ ಬನ್ನಿ. ಹೇಳಿರಿ ದ್ವಿತೀಯ ಸ್ಥಾನಕ್ಕಾಗಿ ಈಗ ಯಾರೀಗ ಬರ್ತಾರೆ ಫಿನಿಶಿಂಗ್ ಗೆರೆಗೆ ಅವರು ದ್ವಿತೀಯ ಸ್ಥಾನವನ್ನ ಪ್ರಥಮ ದ್ವಿತೀಯ ಸುರೇಖ ಕಾಣತಾರೆ. ಬಾರಿ ಮೊದಲು ಹೋಯ್ತಂದ್ರೆ ಜೋಕ್ಲು ತುಡೆ. ನೀವಂತ ಮಲಗಲಿಕ್ಕಿಲ್ಲ, ಎಳೆಬೇಕು. ಒಯ್ಪುಲೆ ಫುಲ್ಲು ಹೇಳಿಲ್ಲ. ಕಾರ್ ಎದುರು ಬಾರ ಬನ್ನಿ, ಕಾರ್ ಎದುರು ಬಂದು ಇಬ್ಬರ ಬನ್ನಿ. ಫುಲ್ಲು ನಾನು ಕಾರ್ ಫಿರಾಯಿಸ್ಬೋದು. ಹೌದೌದು, ಎಂಟರ್ಟೈನ್ಮೆಂಟ್ ಅಷ್ಟೇ. ಮಕ್ಕಳೇ, ಪ್ರೈಮರಿ 1 ರಿಂದ 7 ಅಲ್ವಾ? 1 ರಿಂದ 7ನೇ ತರಗತಿ. ಹೌದು. ಪ್ರೌಢಶಾಲೆ 8 ರಿಂದ 10. ಈ ಮಕ್ಕಳು ಕಂಬಳ ಓಟಕ್ಕೆ ಬರಬೇಕು. ವಿನೂತನ ಶೈಲಿಯ ಕಂಬಳ ಓಟ, ಅದರ ಪ್ರಾತ್ಯಕ್ಷತೆಯನ್ನು ನಮ್ಮ ಪುರುಷೋತ್ತಮ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಆ ಕಡೆಯಿಂದ ಅಲ್ಲೇ ನಿಂತ್ಕೊಳ್ಳಿ, ಆ ಕಡೆಯಿಂದ ಈಚೆ ಬಿಡ್ಲಿ. ಹೌದು, ಆ ಕಟ್ಟೆ ಬುಡಿಯಿಂದ ಈ ಕಡೆ ಬಿಡ್ಲಿಕ್ಕೆ.
NSS ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಕೇಳಿಕೊಳ್ಳುವ ನಮ್ಮ ತಪ್ಪಳನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎಂದು ಮಾಡಿಕೊಳ್ತಾ ಇದ್ದೇವೆ. ಇಷ್ಟವರ ವಾಪಸ್ ಓಡಿ 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 ತಪ್ಪಳ ಪ್ರಥಮ ಬಹುಮಾನವನ್ನ ನನಗನಿಸುತ್ತೆ ಅರೇಕಳ ಮಾಡ್ತಾ ಇದೆ. ಒಂದು ತಂಡದಲ್ಲಿ 7 ಜನರಿಗೆ ಅವಕಾಶ ಇರ್ತದೆ. ಸ್ಪರ್ಧೆ ಮುಗಿದಂತಹ ಎಲ್ಲ ಶಿಬಿರಾರ್ಥಿಗಳು ದಯವಿಟ್ಟು ಬಂದು ಊಟವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗದ್ದೆಯಲ್ಲಿ ಸ್ಪರ್ಧೆ ಮುಗಿದಂತಹ ಶಿಬಿರಾರ್ಥಿಗಳು ಬಲ್ಲೈಪುಣ ಸ್ಪರ್ಧೆ ಅಗ್ಗಜಗಡ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪುರುಷರ ವಿಭಾಗದಲ್ಲಿ ಆಂಜನ ತಲುಕು ಬಂಡಿ ರೆಡಿ ಮಾಡ್ಬೋಣಮ್ಮ. ಪಿಕ್ಚರ್ಸ್ ಪಾಡು ಅಚ್ಚಾತೆ ಆಯ್ನಾಕ್ ಬೇಗ NSS ಜೋಗಳು ಕುದರ್ಗಳು. ಇದೀಗ ಪ್ರೌಢಶಾಲಾ ಬಾಲಕರ ಹೊರವಂತಾನೆ ಅವ ಭಾಷೆ ಕೇಳಿದ್ವಿ.
ಒಮ್ಮೆ ಹೆಸರು ಕೊಡಿ ಮೂರಕ್ಕೆ ಅಂತ ಬಾಲಕರು ಮೂರಕ್ಕೆ ಬಾಯ್ಸ್ ಫೈನಲ್ ಬನ್ನಿ ಬಾಯ್ಸ್ ಫೈನಲ್ ಹೋಗಿ ಫೈನಲ್ ವಿಕಾಸ್ ಮತ್ತು ಬಳಗ ಮತ್ತೆ ಸುಜನ್ ಮತ್ತು ಬಳಗ ಬಲ್ಲೈದು ಮುಂದಿನ ಮುನ್ನಾಗಿ ಸುಧಾರಿಸೋದು ಬೇಗ ಇದು ಹಾಗೆ ನಮ್ಮದು ಶಾಖೆ ಮತ್ತು ಬಳಗ ನಂತರ ಮತ್ತು ಅಡಿಚಣೆ ಬಾ ಅವರು ರಾಜೀನಾಮೆ ಅವ್ರು ಮತ್ತೆ ಜೋಕೊಂಡು ಎರಡು ಪೂರ ಅನಾನಿತ ಅದೆಲ್ಲ ನಾವು ಮಣ್ಣಿನ ಆಟ ಬಹಳ ವೇಷಕ್ಕೆ ಬಿಟ್ಟಿದೆ. ಎರಡು ಕಡೆಯಿಂದ ಬಲವಾದ ವೇದ ಯಾವುದೇ ಕಡೆಗೂ ಕೂಡ ಒಂದಿಷ್ಟು ಕೂಡ ಆಟಕ್ಕೆ ಆಡುವುದಿದೆ. ಈಗಾಗಲೇ ತೀರ್ಪುಗಾರರು ತಿಳಿಸ್ತಾ ಈಗ ಉತ್ತಮವಾದಂತಹ ಗದ್ದೆಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಅದಕ್ಕಾಗಿ ಸೌಂಡ್
Nada,